ಭಾರತೀಯ ಪುರಾತತ್ವ ಇಲಾಖೆಯವರು ಕಾರ್ಬನ್ ಡೇಟಿಂಗ್ ಮಾಡಿದ ಪ್ರಕಾರ ಪಾಂಡವರು ರಾತ್ರಿ ಬಲ್ಪನಾಗ ಕಟ್ಟುನಂಚಿನ ಕ್ಷೇತ್ರ. ಈ ಪ್ರಶ್ನಾ ಚಿಂತನೆಯಲ್ಲಿ ನಮಗೆ ಕಂಡಂತೆ ಹೊರಟಿದ್ದೇವೆ. ಕಷ್ಟಗಳಲ್ಲಿ ಬಂದು ಆ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ನಾಯಕ್ ಕೊಳ್ಳಾಜೆ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕ್ಷೇತ್ರದ ಜೀರ್ಣೋದ್ಧಾರ ಯಾವ ರೀತಿಯಲ್ಲಿ ನಡೀತಾ ಇದೆ, ಅಂದರೆ ಮುಂದಿನ ಯೋಜನೆಗಳೇನು ಅನ್ನೋಂಥದ್ದು? ಪ್ರಸ್ತುತ ನಮಗೆ ಈ ಕ್ಷೇತ್ರ ಸಾಧಾರಣ ಒಂದು 2023ರಲ್ಲಿ ಈ ಪ್ರಶ್ನಾ ಚಿಂತನೆಯಲ್ಲಿ ನಮಗೆ ಕಂಡಂತೆ ನಾವು ಜೀರ್ಣೋದ್ಧಾರಕ್ಕೆ ಈಗ ಊರಿನ ಜನರ ಸಮುದಾಯದ ಮುಖಾಂತರ ಹೊರಟಿದ್ದೇವೆ. ಚಿಂತನೆಯಲ್ಲಿ ಕಂಡ ಹಾಗೆ ನಮಗೆ ಇಲ್ಲಿ ಕೆಲವೆಲ್ಲ ಸಣ್ಣ ಸಣ್ಣ ನ್ಯೂನತೆಗಳು ಕಂಡಿದ್ದೇವೆ. ಅದಕ್ಕೆ ಈ ರೀತಿಯ ಪರಿಹಾರ ಕೆಲವು ಹೇಳಿದ ನಂತರ ನಾವು ಆ ಬಗ್ಗೆ ಊರಿನವರೇ ಒಂದು ಎಲ್ಲ ಒಮ್ಮತದಲ್ಲಿ ಇದರ ಬಗ್ಗೆ ವಿಮರ್ಶೆ ಮಾಡಿ ಒಂದು ದೃಢ ನಿರ್ಧಾರವನ್ನು ಹಾಗೆ ಒಂದು ದೃಢ ತೀರ್ಮಾನವನ್ನು ಕೂಡ ತಗೊಂಡಿದ್ದೇವೆ. ಇಲ್ಲಿ ಒಂದು ಶಿವ ದೇವಸ್ಥಾನ ಅಂದರೆ ಅದಕ್ಕೆ ಒಂದು ನಂದಿ ಮಂಟಪ ತೀರಾ ಅಗತ್ಯ. ಅದು ಮೊದಲು ಜೀರ್ಣೋದ್ಧಾರ ಮೊದಲು ಏನೋ ಸ್ವಲ್ಪ ಗೊಂದಲಗಳಿಂದ ಏನಾದರೂ ಆಗಲಿಲ್ಲ. ಆಮೇಲೆ ಇದು ಚಿಂತನೆಯಲ್ಲಿ ಕಂಡ ಪ್ರಕಾರ ಅದು ಮಾಡಲೇಬೇಕು. ಅದು ಇಲ್ಲದಿದ್ದರೆ ಈ ಕ್ಷೇತ್ರದಲ್ಲಿ ಆಗುವ ಅಂತೂ ಈ ಸಾಧಾರಣ ಈ ಗ್ರಾಮಕ್ಕೆ ತುಂಬ ತೊಂದರೆ ಎಲ್ಲ ಬರ್ಬೋದು ಅಂತೆಲ್ಲ ಚಿಂತನೆಯಲ್ಲಿ ಹೇಳಿದ ನಂತರ ಊರಿನವರು ಇದನ್ನೊಂದು ಮಾಡುವ ತೀರ್ಮಾನ ತಗೊಂಡು ಈಗ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಒಂದು ವಿಷ್ಣು ಸಾನ್ನಿಧ್ಯ ಕೂಡ ಒಂದು ಕಂಡ ಪ್ರಕಾರ ಅದಕ್ಕೆ ಒಂದು ಸಪರೇಟ್ ಅಂದರೆ ಬೇರೆ ಒಂದು ವಿಷ್ಣುವಿನ ಒಂದು ದೇವರ ಗುಡಿಯನ್ನು ಕಟ್ತಾ ಇದ್ದೇವೆ. ಹಾಗೆ ಇದಕ್ಕೆ ಊರಿನ ಎಲ್ಲ ಭಕ್ತಾಭಿಮಾನಿಗಳ ಸಂಪೂರ್ಣ ಸಹಕಾರದೊಂದಿಗೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ಅನುಗ್ರಹ ಕೂಡ ದೇವರದ್ದು ಸಿಕ್ಕಿದೆ ನಮಗೆ. ಅದೇ ರೀತಿ ಈಗ ಇದು ಈ ಒಳಾಂಗಣದಿಂದ ಆ ಕಡೆ ಅಂದ್ರೆ ಹೊರಾಂಗಣ ಸೈಡು ಭಕ್ತರಿಗೆ ನಿಲ್ಲಲಿಕ್ಕೆ ಒಂದು ವ್ಯವಸ್ಥೆ ಪ್ರಕಾರ ಒಂದು ಮಾಡಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡುವಂತ ಅಂದಾಜಲ್ಲೇ ಇದ್ದೇವೆ. ಹಾಗೆ ಅದನ್ನು ಈಗ ನಾವು ಮಾಡುವುದಂತೆಲ್ಲ ತೀರ್ಮಾನಿಸಿದ್ದೇವೆ. ಹಾಗೆ ಈಗ ದೇವರ ಅನುಗ್ರಹ ಕೂಡ ಸಿಗಬೇಕಾಗ್ತದೆ ನಮಗೆ. ಯಾವುದೇ ಒಂದು ಶುಭ ಕಾರ್ಯವಾಗಿ ಹೋಗಬೇಕಾದ್ರೆ ದೇವರ ಅನುಗ್ರಹ ಮೊದಲು. ಅದು ಇಲ್ಲದೆ ನಾವು ಯಾವುದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಹಾಗಿರುವಾಗ ಈ ಎಲ್ಲ ಕೆಲಸ ಕಾರ್ಯಗಳು ಇತ್ತೀಚೆಗೆ ನಾವು ಒಂದು 3-4 ತಿಂಗಳು ಆಯಿತು ಪ್ರಾರಂಭ ಮಾಡಿ. ಸಾಧಾರಣ ಒಂದು 95% ನಮ್ಮ ಕೆಲಸ ಎಲ್ಲ ಆಯ್ತು. ಈಗ ಇನ್ನೊಂದು ಪ್ರತಿಷ್ಠೆ ಅದನ್ನು ನಮ್ಮ ತಂತ್ರಿಗಳಲ್ಲೇ ಮುಖಾಂತರ ಎಲ್ಲ ವಿಚಾರಿಸಬೇಕಷ್ಟೇ. ಅವರ ಟೈಮ್ ನೋಡಿ ಅದನ್ನು ಮಾಡಬೇಕಷ್ಟನ್ನು. ಅದೇ ರೀತಿ ಇಲ್ಲಿ ಮತ್ತೊಂದು ಕೆಲವೆಲ್ಲ ಈ ವ್ಯವಸ್ಥೆ ಎಲ್ಲ ಆಗ್ಲಿಕ್ಕೆ ಉಂಟು. ಅದೆಲ್ಲ ನಾವು ಊರವರನ್ನು ಕೂತ್ಕೊಂಡು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಆಮೇಲೆ ಅದನ್ನು ಮುಂದುವರಿಸುವ ಅಂದಾಜು ಮಾಡ್ತಾ ಇದ್ದೇವೆ. ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಯಿನ ದಾಮೋದರ ಗೌಡ ಶೇಡಿಗುತ್ತು ಇಂಬೀರ್ ನಮ್ಮೊಟ್ಟುಗುಲ್ಲೇರು ಈ ಕಾರ್ಯಕ್ರಮಕ್ಕೆ ಮೋಕೆಡೆ ಇದ್ಕೊಂತುಲ್ಲೆ. ನಮಸ್ಕಾರ. ಈ ಕ್ಷೇತ್ರದ ಒಂಜಿ ಪ್ರಾಚೀನತೆ ದಾಯ್ತವು, ಈ ಕ್ಷೇತ್ರದ ಇತಿಹಾಸ ಎಂಚಿನವು ಎಂಕ್ ತೆರಿನ ಮಟ್ಟಡು ಈ ಕ್ಷೇತ್ರಡು ಬಾರಿ ಪುರಾತನವೈನ ಪಾಂಡವರು ಮಲ್ತಿನಂಚಿನ ರಾತ್ರಿ ಬಲ್ಪನಾಗ ಕಟ್ಟುನಂಚಿನ ಕ್ಷೇತ್ರದ ಈ ದೇವರನ ಒಂಜಿ ದೇವಸ್ಥಾನ 5000 ವರ್ಷದ ಇತಿಹಾಸ ಇಪ್ಪೊಂದು ಪಂಡೋಯ್ತೇರು. ಅಪ್ಪಗ ಇಂಚ ಕಟ್ಟದೇರ ಗೊತ್ತಿಜ್ಜಿ ಐದುಕ ಮುಳಿ ಯಾಣ ತೂಪುನ ಬರ್ತರು ಸಾಧಾರಣ 10 ವರ್ಷದ ಗೊತ್ತುಂಡು ಎಂಕ್. ಯಾನು ಎಲ್ಲೇಪುನಾಗ ಪುಣ್ಯ ನೀರಿಗೆ ಮಂಡದು ತೀರ್ಥ ಕೊನೆಯರ ಬಂಡದು ಇದೇ ಬಣ್ಣಗ ಎದುರುಡೊಂಜಿ 5 ಮೊಟ್ಟು ಬರ್ತೊಂದು ಬರ್ಪುಣ ಬಳ್ಳೆ ದಿಂಜಿದು ನೆಟ್ಟೆ ಪೂರ ಕಾಡೆ ಆದಿತ್ತಂಡ್ರು. ಅಂಚ ಭಟ್ರು ಉಡುಪೇರು ಮಲ್ಪ ಪೂಜೆ ಮಾಡ್ಪುಣ ಮೂಲು ನೀರಿಜ್ಜಿ 1 ಕಿಲೋಮೀಟ್ರ್ ಹಿಡ್ದೆಲ್ಲ ಒಣತ್ತದು. ಒಂಜಿ ಕಡ್ಡಿಯ ನೀರು ಮೂಲು ಪೂಜೆ ಮಲ್ತೊಂತೀರು. 1 ಕಡ್ಡಿಯ ನೀರು ಅದು ತುಂಬೊಂದು ಪುಗೆ ಒಂದು ಬರ್ತದೆ. ಅಂಚ ಇನ್ನೇನು ಒಂಜಿ ಕಲ್ಪನೆ ಎಂಗಲ್ನ ಯಾನ್ ಎಲ್ಲೆಪ್ಪುನ ಬರ್ತುಡು ಸಾಧಾರಣ 800 ಸೋಡಿಡೆ ಬರ್ತದೆ. ಆ ಬರ್ತುಡು ಇಂದು ಮುಳಿತ ಮಾಡಾದಿತ್ತು. ಈ ಮುಳಿನ ಬೇವರೆ 4 ಸೀಮೆ ಮುಲ್ಪ ಸೀಮೆ ಉಂಡ ಈ ಬೈಲು ದಕ್ಕಲು ಐನು ಐಟು ಒಂಜಿ ಎನ್ನ ಅಜ್ಜೇರಲ್ಲ ಈ ಮುಳಿ ಇತ್ತು ಬೇರ ಗೊತ್ತೊಂತಿರಿಗೆ. ಅಂಚ ಕಾಲಕ್ರಮೇಣ ಎಂಗಲ್ನ ಗುತ್ತು ಮನೆತನದಾಗಲು ನಡಪ ಹೊಂದಿತ್ತೀರು. ಗುತ್ತು ಕೊಂಡ ಅಲ್ಪಾಗ ಬ್ರಾಹ್ಮಣರಿತ್ತ 5 ಬುಕ್ ಹಾಕಲು ಮುಲ್ಪಾಡದು ಕಾರಣಾಂತರರು ಪೋದು ಬೇತೆ ಉರುವು ಬೋತೇರು. ಅಂಚ ಆ ಜಾಗಡು ಎಂಕಲ ಅಲ್ಪ ಗುತ್ತುದ ಒಂಜಿ ನೆನ್ನ ನಡಪ ಹೊಂದಿತ್ತು. ಆ ಅಂಚ ಬರ್ಪುಣ ಪೊರ್ತು ಎನ್ನ ಮೇರಿತ್ತೇರು ಅಜ್ಜೇರನ್ನ ಕಳಿತೇರು. ಮತ್ತು ಇದೇ ಬತ್ತೊಂದು ಮುಲ್ಪದ ಬಟ್ರನೊಟ್ಟು ಸಂಗದಿ ಒಂದು ಆ ಮುಳಿ ಪಾಡ್ದಿತ್ತಂದ್ರೆ 5 ಸೋಗೆ ಪಾಠ ಶುರು ಮಾಡಿ ಈ
ಆ ಪೊರ್ತುಡು ಬಾರಿ ನೆಟ್ಟಿತ್ತಂಡು ಆ ಪೊರ್ತುಡು ಯಾನಂಜಿ ಎಲ್ಲೇಪನ ಪೊರ್ತುಡು ಮುಲ್ಪ ಈ ಮೊಟ್ಟು ಮತ್ತು ಅಂಚಿ ಇಂಚಿ ಪೂರ ಪದರದಿತ್ತರು ಐನು ಒಂಜಿ ಉರುದಾಕಲು ಮಾತ ಸೇರ್ದು ಸರಿ ಮಂತದ್ದು ದೇವಸ್ಥಾನ ಒಂಜಿ ಸಂಪರ್ಕ ಕಲ್ಪಿಸೋದು ಇದಕ್ಕೊಂಜಿ ಜೀರ್ಣೋದ್ಧಾರ ಲೆಕ್ಕ ಮಲ್ತದ್ದು ಒಂಜಿ ಗೋಪುರ ಎದುರು ಮಾತ ಮಲ್ತರು ಧರ್ಮಸ್ಥಳದ ಕಾವಂದೇರೆಲ್ಲ ಕೊಡ್ತೇರು ಅಂಚ ತಕ್ಕ ಮಟ್ಟಿಗೆ ದೇವಸ್ಥಾನ ಆದಿತ್ತರು ಇತ್ತೀಚೆಗೆ ಬಂಡ 2015-16 ಇಸ್ವಿಡು ಜೀರ್ಣೋದ್ಧಾರ ಆದ ಬ್ರಹ್ಮಕಲಶ ಅಂಡ್ರು ಅಂಚ ಇತ್ತೆ 10ನೇ ವರ್ಷ ನಡಪುನ ಬ್ರಹ್ಮಕಲಶ 2 ವರ್ಷ ಉಂಡು ಅಪ್ಪಗ ಎಂಗಳು ಇಂಚನೆ ಒಂಜಿ ಚಿಂತನೆ ಮಲ್ಪುಗೊಂಡು ಪ್ರಶ್ನೆ ಕೇರಳದಾಗ ಮಲ್ಪುನ ಹೊರತುಡು ಎಂಗಳು ಮತ್ತು ಸೇರಿದು ಈ ದೇವಸ್ಥಾನದ ಕೆಲವು ಲೋಪದೋಷಗಳು ಕಮ್ಮಿ ಐತನ ನೆನ್ನು ಅವು ಒಂಜಿ ವ್ಯತ್ಯಾಸವನ್ನು ಮಾತ್ರ ಸರಿಪಡಿಸಾವಲು ಬಡಿಸೋದು ಒಂಜಿ ವಿಷ್ಣುಗುಡಿಲ ಅವಳು ಒಕ್ಕ ನಾಗದೇವರನ್ನ ಎಲ್ಲ ಮಲ್ಪೋಡು ಸಾನ್ನಿಧ್ಯ ಮಲ್ಪೋಡು ಅವು ತುಂಬ ಇತ್ತಂಡ್ರು ಇದಕ್ಕೆ ಎದುರುಡು ಒಂಜಿ ನಂದಿ ಮಂಟಪ ಆವಡು ಮಾತ ಪಂಡೆ ಈ ಕ್ಷೇತ್ರದ ಗಣೇಶೋತ್ಸವ ಸಮಿತಿ ಸದಸ್ಯರಾದಂತಹ ಶರತ್ ಮುದ್ಯ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕ್ಷೇತ್ರದ ಜೀರ್ಣೋದ್ಧಾರ ಯಾವಾಗ ನಡೆದಿತ್ತು ಮತ್ತು ಕಾರ್ಯವೈಖರಿ ಹೇಗಿತ್ತು ಜೀರ್ಣೋದ್ಧಾರ ಸಮಿತಿಯದ್ದು? ಈ ಕ್ಷೇತ್ರದಲ್ಲಿ 2015-16 ಇಲ್ಲಿಯ ಕ್ಷೇತ್ರದ ಅಭಿವೃದ್ಧಿ ಸ್ಟಾರ್ಟ್ ಆಗಿ ಇನ್ನು ಮುಂದಕ್ಕೆ ಇನ್ನೊಂದು 12 ವರ್ಷದ ಮುಂದಕ್ಕೆ ಇನ್ನೂ ಕಾರ್ಯಕ್ರಮಗಳು ಪುನರ್ ಪ್ರತಿಷ್ಠೆ ಆಗುವ ನಿಟ್ಟಿನಲ್ಲಿ ಈಗ ವಾಪಸ್ ನಮ್ಮದು ಜೀರ್ಣೋದ್ಧಾರ ಸಮಿತಿಯದ್ದು ಕೆಲಸ ಎಲ್ಲ ನಡೀತಾ ಇದೆ. ಕಾರ್ಯವೈಖರಿ ಅಂತ ಹೇಳಿದರೆ ಈಗ ಜೀರ್ಣೋದ್ಧಾರ ಸಮಿತಿಯಲ್ಲಿ ಯಾವ ಕೆಲಸ ನಡಿಬೇಕು, ಈ ಕ್ಷೇತ್ರಕ್ಕೆ ಯಾವುದೆಲ್ಲ ಅನುಕೂಲಗಳು ಯಾವುದೆಲ್ಲ ಬೇಕಾಗಿದೆ ಅಂತ ಹೇಳೋ ನಿಟ್ಟಿನಲ್ಲಿ ಈಗ ನಾವು ತುಂಬ ಅದನ್ನೇ ಪ್ರಶ್ನಾ ಚಿಂತನೆ ಮೂಲಕ ಕೂಡ ನಾವು ಮಾಡಿ ಅದರ ಬಗ್ಗೆ ಇನ್ನು ಕೆಲಸನ ನಾವು ಮಾಡ್ತಾ ಇದ್ದೇವೆ. ಕಾರ್ಯವೈಖರಿ ಅಂತ ಹೇಳಿದರೆ ಇಲ್ಲಿ ನಡೀತಿರೋ ಕಾರ್ಯಕ್ರಮಗಳನ್ನು ಹೇಳಬೇಕು ಅಂತಿದ್ರೆ ಮೊದಲನೇದಾಗಿ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇತ್ತು. ಅದಾದ ನಂತರ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ, ಗಣೇಶೋತ್ಸವ, ನವರಾತ್ರಿ, ಶಿವರಾತ್ರಿ ಇಂಥ ಹಲವು ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ಈಗ ಪ್ರಸ್ತುತ ನಡೀತಾ ಇದೆ. ಈ ಕ್ಷೇತ್ರದಲ್ಲಿರುವಂತಹ ಈ ವೃಕ್ಷಕ್ಕೆ ಅಪಾರ ಇತಿಹಾಸ ಇದೆ ಅಂತ ಕೇಳ್ಪಟ್ವಿ. ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದು? ಈ ಕ್ಷೇತ್ರದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಅನಂತಕೃಷ್ಣ ಉಡುಪ ಅಂತೇಳಿ ಅವರ ಕಾಲದಿಂದ ಅವರ ಹಿಂದಿನ ತಲೆಮಾರಿನವರು ನೋಡಿದಂಥ ಈ ಮರ, ಇದರಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯವರು ಕಾರ್ಬನ್ ಡೇಟಿಂಗ್ ಮಾಡಿದ ಪ್ರಕಾರ ಒಂದು 600-700 ವರ್ಷಗಳ ಹಿಂದಿನ ಇತಿಹಾಸ ಉಂಟು ಅಂತ ಹೇಳ್ತಿದ್ದಾರೆ. 700 ವರ್ಷ ಇತಿಹಾಸ ಇದೆ ಅಂತ ಹೇಳಿದ್ರೆ ನಮಗೆ ನೋಡುವಾಗ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಈ ಮರದಲ್ಲಿ ನೀವು ನೋಡ್ತಾ ಇದ್ದೀರಿ, ಮರದ ಭಾಗ ತೆಳ್ಳಗಾಗಿ ನಮ್ಮ ಈಗ ಚರ್ಮದ ಮೇಲೆ ಹೇಗೆ ನಾವು ಇದ್ದೇವೆ ಅದೇ ಥರ ಈಗ ಅದು ಕಾಣ್ತಾ ಇದೆ. ಅದು ನೋಡಬೇಕಾದ್ರೆ ಯಾರಿಗಾದರೂ ಖಂಡಿತ ಅದು ಅನ್ನಿಸ್ತದೆ 600-700 ವರ್ಷಗಳ ಹಿಂದಿದ್ದ ಮರ ಅಂತ ಹೇಳಿ. ಮತ್ತು ಈ ಮರದ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಈ ಮರಕ್ಕೆ ವಿವಾಹವಾಗದೇ ಇಲ್ಲದವರು ಈ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಅವರಿಗೆ ಕಂಕಣ ಬಲ, ಹಾಗೆ ಸಂತಾನ ಪ್ರಾಪ್ತಿ ಇಲ್ಲದವರಿಗೂ ಕೂಡ ಪ್ರದಕ್ಷಿಣೆ ಹಾಕಿದಲ್ಲಿ ಸಂತಾನ ಪ್ರಾಪ್ತಿಯಾದ ನಿದರ್ಶನಗಳು ತುಂಬ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ. ನಾವು ಕೇಳಿ ಬಂದಂತೆ ಹಿರಿಯರು ಆಡಿದಂಥ ಮಾತು ಕೂಡ ಇಲ್ಲಿ ಇದೆ. ಈ ಕ್ಷೇತ್ರದ ಭಜನಾ ಮಂಡಳಿ ಅಧ್ಯಕ್ಷರಾದಂತಹ ನಾರಾಯಣ ಪೂಜಾರಿ ನೀರಕಟ್ಟೆ ಮತ್ತು ಭಜನಾ ಮಂಡಳಿ ಸದಸ್ಯರಾದಂತಹ ದಯಾನಂದ ಆರಳ್ತೋಟ ಇವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕ್ಷೇತ್ರ ಇಷ್ಟೊಂದು ಇತಿಹಾಸ ಪ್ರಸಿದ್ಧವಾಗಿದೆ, ಈ ಕ್ಷೇತ್ರದ ಮಹಿಮೆ ಎಂಥದ್ದು? ಮಹಿಮೆ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಾವು ಅದರ ಬಗ್ಗೆ ಅಷ್ಟೊಂದು ತಿಳಿದವರಲ್ಲ. ಆದರೂ ನಾನು ತಿಳಿದ ಪ್ರಕಾರ ಇಲ್ಲಿ ನಾವು ಏನೇ ಒಂದು ಕಷ್ಟಗಳಲ್ಲಿ ಬಂದು ಆ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಅದು ನೆರವೇರುವಂತ ಇದನ್ನು ನಾವು ಕಾಣ್ತಾ ಇದ್ದೇವೆ. ಏನೇ ಆದ್ರೂ ಮತ್ತೆ ಅದೇ ಆ ಒಂದು ನಮ್ಮ ಇತಿಹಾಸ ಪ್ರಸಿದ್ಧ ಒಂದು ನೆಲ್ಲಿ ಮರ, ಆ ಮರಕ್ಕೆ ಒಂದು ಪ್ರದರ್ಶನ ಬಂದ್ರೆ ನಮ್ಮ ಕಷ್ಟ ಎಲ್ಲ ಒಂದು ನೆರವೇರುತ್ತೆ, ಈಡೇರ್ತದೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆ ಪ್ರಕಾರ ಎಲ್ಲ ಆಗ್ತಾ ಇದೆ. ನೀವು ಇವಾಗ ಭಜನಾ ಮಂಡಳಿ ಅಧ್ಯಕ್ಷರಾಗಿದ್ದೀರಿ, ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ನಡೀತದೆ? ನಾವು ಪ್ರತಿ ಸಂಕ್ರಮಣಕ್ಕೆ ಭಜನಾ ಕಾರ್ಯಕ್ರಮಗಳು ಅಂದ್ರೆ ಪ್ರತಿಯೊಂದು ನಮ್ಮ ಈ ಗ್ರಾಮದ ಒಂದು ಏರಿಯಾ ವೈಸ್ ಕೊಟ್ಟಿದ್ದೇವೆ. ಆ ಪ್ರಕಾರ ಪ್ರತಿ ಸಂಕ್ರಮಣಕ್ಕೆ ಭಜನಾ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ ಅವರ ತಂಡದವರೆಲ್ಲ ಬಂದು. ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ವರ್ಷಂಪ್ರತಿ ಅಂದ್ರೆ ಮೊದಲೆಲ್ಲ ಇಲ್ಲಿ ದೇವಸ್ಥಾನ ಪಾಲು ಬಿದ್ದಂಥ ಸಂದರ್ಭ ಯಾರು ಬರ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಇಲ್ಲಿ ಊರವರೆಲ್ಲ ಸೇರಿಕೊಂಡು ಇದೊಂದು ವರಮಹಾಲಕ್ಷ್ಮಿ ಪೂಜೆ ಪ್ರಾರಂಭ ಮಾಡಿದರು. ಅದ ನಂತರ ಅದಕ್ಕೆಲ್ಲ ಜನ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡುವ ಅಂತೇಳಿ ಎಲ್ಲ ಊರವರೆಲ್ಲ ಸೇರಿದ್ದೇವೆ. ಆ ಪ್ರಕಾರ ಮತ್ತು
ಭಾರಿ ವಿಜೃಂಭಣೆಯಿಂದ ಸತ್ಯನಾರಾಯಣ ಪೂಜೆ ಕೂಡ ನಡೀತಾ ಇದೆ. ಅದ ನಂತರ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಜೀರ್ಣೋದ್ಧಾರ ನಂತರ ಸಾರ್ವಜನಿಕ ಗಣೇಶೋತ್ಸವ. ಈಗ ಗಣೇಶೋತ್ಸವ ಅಂತೂ ಭಾರಿ ಅದ್ದೂರಿಯಾಗಿ ನಡೀತಾ ಇದೆ. ಸಾಧಾರಣ ಗಣೇಶ ಸಮಿತಿಗೆ 1000ಕ್ಕಿಂತ ಮೇಲೆ, ನಾವು ಊಟಕ್ಕೆ 1000 ಜನಕ್ಕಿಂತ ಮೇಲೆ ಅನ್ನ ಸಂತರ್ಪಣೆ ನಡೀತಾ ಇದೆ. ನಂತರ ಇದು ನವರಾತ್ರಿ ಉತ್ಸವ, 9 ದಿನ ಕೂಡ ನವರಾತ್ರಿ ಉತ್ಸವ ನಡೀತದೆ. ನಂತರ ಶಿವರಾತ್ರಿನೂ ಹಾಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ. ತಿಂಗಳ ಸಂಕ್ರಮಣಕ್ಕೆ 50 ಜನ ಮಕ್ಕಳು ಬರ್ತಾರೆ. ಈ ಪುಣ್ಯಕ್ಷೇತ್ರದಿಂದ ಶಬರಿಮಲೆ ಯಾತ್ರೆಯನ್ನು ನಡೆಸ್ತಿದ್ದೀರಿ ಅಂತ ಕೇಳ್ಪಟ್ವಿ. ಎಷ್ಟು ವರ್ಷಗಳಿಂದ ಶಬರಿಮಲೆ ಯಾತ್ರೆ ನಡೆಸ್ತಾ ಇದ್ದೀರಿ? ನಾನು ಸಾಧಾರಣ 25 ವರ್ಷ ಶಬರಿಮಲೆಗೆ ಹೋಗಿದ್ದೇನೆ. ಈ ಕ್ಷೇತ್ರದಿಂದ ನಾವು ಯಾತ್ರೆ ಪ್ರಾರಂಭ ಮಾಡಿ 20 ವರ್ಷ ಆಯಿತು. ಎಷ್ಟು ಜನ ಅಯ್ಯಪ್ಪ ಭಕ್ತಾದಿಗಳು? ಪ್ರಾರಂಭದಲ್ಲಿ ನಾವು ಈ ಹಳೆ ದೇವಸ್ಥಾನ ಇತ್ತು ಇಲ್ಲಿ. ಹಳೆ ದೇವಸ್ಥಾನದ ಇಲ್ಲಿ ನಾವು 4-5 ಜನ ಸೇರ್ಕೊಂಡು ಹೋಗ್ತಾ ಇದ್ವಿ. ಅದ ನಂತರ ಒಬ್ಬೊಬ್ಬರೇ ಜಾಸ್ತಿ ಆಗಿ ಈ ವರ್ಷ ಸಾಧಾರಣ 28 ಜನ ಹೋಗಿದ್ದೆ. ತಾವೆಷ್ಟು ವರ್ಷಗಳಿಂದ ಶಬರಿಮಲೆ ಯಾತ್ರೆ ಈ ಕ್ಷೇತ್ರದಿಂದ ಸುಮಾರು 8 ವರ್ಷಗಳಿಂದ ಯಾತ್ರೆ ಮಾಡ್ತಾ ಇದ್ದೇನೆ. ನಮ್ಮ ಗುರುಸ್ವಾಮಿಗಳು ಇವರೇ ನಮಗೆ ಗುರು ದೀಕ್ಷೆ ಕೊಟ್ಟವರು. ಈ ಕ್ಷೇತ್ರದಿಂದ ಹೋದವರಿಗೆಲ್ಲ ಒಳ್ಳೆ ಫಲವನ್ನು ದೇವರು ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಜಯನಿಧಿ ಪೌಂಡರಾದಂಥ ಮಿಥುನ್ ಕೂಡ ನಮ್ಮೊಟ್ಟಿಗೆ ಕಳೆದ ವರ್ಷ ಸೇರ್ಪಡೆಗೊಂಡಿದ್ದಾರೆ. ಇವರು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಈ ಪುಣ್ಯಕ್ಷೇತ್ರದಿಂದ ನೀವು ಶಬರಿಮಲೆ ಯಾತ್ರೆಯನ್ನ ನಡೆಸಿದ್ದೀರಿ. ಆ ಶಬರಿಮಲೆ ಯಾತ್ರೆಯ ಅನುಭವ ಹೇಗಿತ್ತು ಅನ್ನುವಂಥದ್ದು ನಮ್ಮೊಟ್ಟಿಗೆ ಸ್ವಲ್ಪ ಹಂಚಿಕೊಳ್ಬೋದಾ? ಅದೇ, ನಾನು ಶಬರಿಮಲೆ PUC ಯಲ್ಲಿರುವಾಗಲೇ ನಂದು ಮನಸ್ಸಲ್ಲಿ ಬಯಕಿತ್ತು ಶಬರಿಮಲೆ ಯಾತ್ರೆ ಕೈಗೊಳ್ಳಬೇಕು ಅಂತ. ಸೊ ನಾನು ಅಣ್ಣನ ಜೊತೆ ಹೇಳಿದೆ, ಅವರು ಶಬರಿಮಲೆಗೆ ಪ್ರತಿ ವರ್ಷ ಹೋಗ್ತಾ ಇದ್ರು. ಸೊ ಅದ ನಂತರ ನಾನು ಗುರುಸ್ವಾಮಿ ಅವರ ಜೊತೆ ಮಾತಾಡಿದೆ. ಇವರು ನಮ್ಮ ಗುರುಸ್ವಾಮಿ, ನನ್ನ ಅಣ್ಣ. ಅಂದರೆ ಈಗ ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಾನು ಶಬರಿಮಲೆ ಯಾತ್ರೆಗೆ ನಮ್ಮ ತಂಡ 28 ಜನ ಇದ್ದೇವೆ. ಈ ಪುಣ್ಯಕ್ಷೇತ್ರದಿಂದ ಶಬರಿಮಲೆಗೆ ಯಾತ್ರೆ ಹೋಗಿರುವಂಥದ್ದು ಭಾಳ ಖುಷಿ ಆಗುತ್ತೆ. ಆ ಶಬರಿಮಲೆ ಯಾತ್ರೆ ಎನ್ನುವಂಥದ್ದು ಬೆಳಗ್ಗೆ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡಿ ಆ ದಿನ ಆ ಮಾಲೆ ಧರಿಸಿದ ನಂತರ ನಮ್ಮ ಮನಸ್ಸಲ್ಲಿ ಮತ್ತು ನಮ್ಮ ಮೈಯಲ್ಲಿ ಒಂದು ನವವಾದ ಚೈತನ್ಯ ತುಂಬಿರ್ತದೆ. ಅದು ಮಾಲೆಧಾರಿಗಳಿಗೆ ಮಾತ್ರ ಅನುಭವ ಆಗುವಂಥ, ಬೇರೆ ಯಾರಿಗೆ ಹೇಳಿ ಅದು ಅನುಭವಿಸುವಂಥ ಮಾತಲ್ಲ. ಸೊ ಆ ಪುಣ್ಯಕ್ಷೇತ್ರಕ್ಕೆ ಹೋದ ನಂತರ ಆ ಅಯ್ಯಪ್ಪ ಸ್ವಾಮಿ ನೋಡಿದ ನಂತರ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಏನೋ ಅದು ಮಾತು ಹೇಳೋಕ್ಕಾಗಲ್ಲ, ಅಂತಹ ಒಂದು ಖುಷಿ ಆಗುತ್ತೆ. ಅದರಲ್ಲಿ 28 ನಾವು ಇಲ್ಲಿಂದ ಹೋಗುವಂಥದ್ದು, ಈ ಪುಣ್ಯಕ್ಷೇತ್ರ ಹೋಗಿರೋದು ನಮ್ಮಲ್ಲಿರೋ ಅನ್ಯೋನ್ಯತೆ ಆಗಿರ್ಬೋದು, ಎಲ್ಲರೂ ಕೂತು ಊಟ ಮಾಡುವಂಥದ್ದು, ಬೆಳಗ್ಗೆ ಎಲ್ಲರಿದ್ದು ಸ್ನಾನ ಮಾಡುವಂಥದ್ದು, ಗುರುಗಳಿಗೆ ನಮಿಸುವಂಥದ್ದು, ಅದೊಂದು ಭಾಳ ಖುಷಿಯಾದಂಥ ಅನುಭವ. ಅದು ನಾನು ಮೊದಲ ಬಾರಿ ಹೋಗಿರುವಂಥದ್ದು. ಇವರೊಂದಿಗೆ ಹೋಗಿ ನನಗೆ ಭಾಳ ಖುಷಿಯಾಗಿದೆ. ನಾವು ಇಂದು ಮುದ್ಯ ಪಾರ್ವತಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿನ ಪ್ರಧಾನ ಅರ್ಚಕರು, ಭಜನಾ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಇವರೆಲ್ಲರೂ ನಮಗೆ ಇಲ್ಲಿಯ ಇತಿಹಾಸ ಆಗಿರಬಹುದು, ಇಲ್ಲಿಯ ಮಹಿಮೆ ಆಗಿರಬಹುದು, ಇದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ನಮಗೆ ಸಹಕಾರ ನೀಡಿದವರು ದಯಾನಂದ ಆರಾಳ್ತೋಟ ಇವರಿಗೂ ನಾನು ಮನದಾಳದ ವಂದನೆಗಳನ್ನ ಸಲ್ಲಿಸ್ತಾ ಈ ಕ್ಷೇತ್ರದ ಬಗ್ಗೆ ಮುಂಬರುವ ದಿನಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳ ಸವಿವರಗಳನ್ನ ನಾವು ಇದೇ ಯೂಟ್ಯೂಬ್ ಚಾನೆಲ್ ಮೂಲಕ ನೀಡುತ್ತೇವೆ ನಿಮಗೆ. ಅಲ್ಲಿವರೆಗೆ ನಮ್ಮ ಜಯನಿಧಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.